ಎಲ್ಲ ಹಿತೈಷಿಗಳು ಇಲ್ಲಿ ಸೇರಿದ್ದಾರೆ. ತನ್ಮೂಲಕ ದೇವರ ಹತ್ರ ಎಲ್ಲರೂ ಸೇರಿ ಮಾಡುವಂಥ ಪ್ರಾರ್ಥನೆ. ಯೂಟ್ಯೂಬ್ ಖಾದರಿಗೆ ಅವರು ಉನ್ನತ ಹುದ್ದೆಯಲ್ಲಿದ್ದಾರೆ. ಅದಕ್ಕಿಂತ ದೊಡ್ಡ ಉನ್ನತಿ ಸಿಗಬೇಕು. ಜನರ ಸೇವೆ ಜನಾರ್ದನ ಸೇವೆ ಅಂತ, ಆ ಸೇವೆಯನ್ನು ನಿರಂತರವಾಗಿ ಅದನ್ನು ಮಾಡುವಾಗೆ ಆ ಯೋಗ್ಯ ಭಾಗ್ಯ. ಆದ ಕಾರಣ ಅವರಿಗೆ ಒಂದು ಮನಸ್ಸಿಗೆ ನೆಮ್ಮದಿ ಕೊಡಬೇಕು, ದೇಹಕ್ಕೆ ಆರೋಗ್ಯ ಕೊಡಬೇಕು. ಅವರು ಮಾಡುವಂಥ ಜನರ ಸೇವೆಯಲ್ಲಿ ಇನ್ನು ಅತಿಯೋಕ್ಷೋಕ್ತವಾದ ಸೇವೆಯನ್ನು ಮಾಡುವಾಗ ನಿರಂತರವಾಗಿ ಉಳ್ಳಾಲ ಕ್ಷೇತ್ರದಲ್ಲಿ ಅವರಿಗೆ ಜನರ ಸೇವೆಯನ್ನು ಮಾಡುವಂಥ ಯೋಗ್ಯ ಭಾಗ್ಯವನ್ನೆಲ್ಲ ನಾವೆಲ್ಲ ಅವರ ಹಿತೈಷಿಗಳು ಸೇರಿ ಸರ್ವ ವಿಘ್ನ ನಿವಾರಣೆ ಮಾಡುವಂಥ ಮಹಾಗಣಪತಿಯಲ್ಲಿ ನಾವೆಲ್ಲ ಭಕ್ತಿಪೂರ್ವಕ ಮಾಡುವಂಥ ಪ್ರಾರ್ಥನೆ. ಮಹಾಕಾಯ ಸೂರ್ಯಕೋಟಿ ಸಮರ್ಥ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸಂಕಲ್ಪ ಸಿದ್ಧಿರಸ್ತು. ಉತ್ತರೋತ್ತರ ಅಭಿವೃದ್ಧಿ ಎಲ್ಲ ಮಾತ ಮುಟ್ಲೆ ಬ್ಲಾಕ್ ಅಧ್ಯಕ್ಷರು ಪೂರ ಮುಟ್ಲೆ. ಇವತ್ತು ವಿಶೇಷವಾಗಿ ಬನ್ನಿ ಮಾತು ಒಟ್ಟಿಗೊಂಡು ಇವತ್ತು ವಿಶೇಷವಾಗಿ ಯೂಟಿಗದಾದ ಜನ್ಮದಿನ. ಅವರ ಸೋಮನಾಥ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಮತ್ತು ಅಲ್ಲದೆ ಯೂಟಿಗದಲ್ಲಿ ಎಲ್ಲ ವಿಶೇಷಗಳು ಸೇರಿಕೊಂಡು ಮಾಡುವಂಥ ಪ್ರಾರ್ಥನೆ. ಅವರಿಗೆ ಒಳ್ಳೆಯ ಸ್ಥಾನವನ್ನು ಅದಕ್ಕಿಂತ ದೊಡ್ಡ ಹುದ್ದೆ ನಿರಂತರವಾಗಿ ಜನರ ಸೇವೆ ಮಾಡುವಾಗ ಯೋಗ್ಯ ಭಾಗ್ಯ ಎಲ್ಲವನ್ನು ಆ ಪರಮಾತ್ಮ ಕರುಣಿಸಬೇಕಂತೇಳಿ ಇವರ ಹಿತೈಷಿಗಳೆಲ್ಲರೂ ಸೇರಿಕೊಂಡು ಮಾಡುವಂಥ ಪ್ರಾರ್ಥನೆ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ದೇವ್ಯಸ್ರಾಜಿನೋ ದೇವಿ ರಾಜರಾಜೇಶ್ವರಿ ಮಾತ ಮುಟ್ಟಲ್ಲಿ सोमनाथेश्वराय नमो नमः। प्रणम लोगो देवगुणा शंकराशि महादेव श्री महाकाय कोटि मध्यमदरं सर्वव्याधि निवारणं सर्वदुरितोपशमनं शिवपादोदकं शिवं प्रथमं कार्यसिद्ध्यर्थं द्वितीयं कार्यसाधकं तृतीयं मोक्षसिद्ध्यर्थं एवं देवं ददामि प्रजापते यच्चामास्ते जुहुमस्तन्नोऽस्तु वयं चामापतेरेण त्र्यम्बकं विदामे सुगन्धिं मुक्तिमद्वारं नामुक्तो मोक्षिणोऽगा
अकालभक्तिमङ्गलं सर्वव्याधिनिवारणं सर्वदुरितोपशमनं शिवपादं शिवम् ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಕ್ಕ ಧಾರ್ಮಿಕ ಪರಿಷತ್ತಿನ ಸುರೇಶ್ ಭಟ್ನಗರ ಸುರೇಶ್ ಭಟ್ನಗರ ಮಹಿಳಾ ಮುಖ್ಯ ಅರ್ಚಕರೇ, ಇವತ್ತು ಯುಟಿ ಖಾದರ್ರ ಜನ್ಮದಿನ. ಅವರ ಹಿತೈಷಿಗಳೆಲ್ಲರೂ ಆತ್ಮೀಯರು ಹಿತೈಷಿಗಳೆಲ್ಲರೂ ಮಹಿಳಾ ಅಧ್ಯಕ್ಷರು ಸರ್ವ ಸದಸ್ಯರು ಕಾಂಗ್ರೆಸ್ನ ಎಲ್ಲ ಸರ್ವ ಸದಸ್ಯರು ಯುಟಿ ಖಾದರ್ ಹಿತೈಷಿಗಳೆಲ್ಲ ಸೇರಿಕೊಂಡು ದೇವರ ಹತ್ರ ಪ್ರಾರ್ಥನೆ. ಯುಟಿ ಖಾದರ್ ಇವತ್ತು ಜನ್ಮದಿನ. ಅವರು ಜನರ ಸೇವೆ ಜನಾರ್ದನ ಸೇವೆ ಅಂತ ಮಾಡಿಕೊಂಡಿದ್ದಾರೆ. ನಿರಂತರವಾಗಿ ಉಳ್ಳಾಲ ಕ್ಷೇತ್ರದಲ್ಲಿ ಅವರೇ ಜನರ ಸೇವೆಯನ್ನು ಮಾಡುವಾಗ ಒಳ್ಳೆಯ ಯೋಗ್ಯ ಭಾಗ್ಯವನ್ನು ಕೊಟ್ಟು ಅದಕ್ಕಿಂತ ದೊಡ್ಡ ಹುದ್ದೆಯನ್ನು ಆ ಪರಮಾತ್ಮ ಕರುಣಿಸಬೇಕು ಅಂತ ಹಿತೈಷಿಗಳೆಲ್ಲ ಸೇರಿಕೊಂಡು ಅಂತ ಮಾಡುವಂಥ ಪ್ರಾರ್ಥನೆ. ನೋಡಿ ರಾಜಕೀಯ ಜೀವನವನ್ನು ಉಜ್ವಲಪಡಿಸಿಕೊಂಡಲ್ಲಿ ಎಲ್ಲರೂ ಮುತ್ತಿಕೊಳ್ಳಿ, ಎಲ್ಲರೂ ಮುತ್ತಿಕೊಳ್ಳಿ. ಈ ಕ್ಷೇತ್ರದ ಶಾಸಕರು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಯುಟಿ ಖಾದರ್ ಅವರು ನಿನ್ನೆ ಅವರ ಹುಟ್ಟುದಿನಾಚರಣೆ ಇತ್ತು. ಇವತ್ತು ಆ ಪ್ರಯುಕ್ತ ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ಕಾರ್ಯಕರ್ತರು ಸೇರಿಕೊಂಡು ಅವರ ಹೆಸರಲ್ಲಿ ಇವತ್ತು ದೇವರಿಗೆ ಸರ್ವ ಪೂಜೆಯನ್ನು ನೀಡಿರ್ತೇವೆ. ದೇವರು ಈ ಪೂಜೆಯನ್ನು ಸ್ವೀಕಾರ ಮಾಡಿಕೊಂಡು ಭಗವಂತ ಅವರಿಗೆ ಮುಂದಿನ ಜೀವನದಲ್ಲಿ ದೀರ್ಘ ಆಯುಷ್ಯ ಕೊಟ್ಟು ಆರೋಗ್ಯ ಕೊಟ್ಟು ಅದೇ ರೀತಿ ಈ ಭಾಗದ ಶಾಶ್ವತ ಶಾಸಕರಾಗಿರುವಂತೆ ಅವಕಾಶ ಮಾಡಿಕೊಟ್ಟು ರಾಜ್ಯದ ಮತ್ತು ರಾಷ್ಟ್ರ ಮಟ್ಟದ ರಾಜಕೀಯದಲ್ಲಿ ಇನ್ನಷ್ಟು ಬೆಳೆದು ಈ ಭಾಗದ ಜನರಿಗೆ ಸಹಾಯ ಮಾಡುವಂಥದ್ದು, ಅವರ ಜನರ ಸೇವೆಗಳಿಗೆ ಸ್ಪಂದಿಸುವಂಥ ಅವಕಾಶ ಸೋಮನಾಥ ದೇವರು ಒದಗಿಸಲಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಸೋಮನಾಥನ ದರ್ಶನ ಮಾಡಿಕೊಂಡು ನಾವೆಲ್ಲ ಒಟ್ಟಾಗಿ ಈ ಬಗ್ಗೆ ಪ್ರಾರ್ಥನೆ ಮಾಡಿದ್ದೇವೆ. ಅದು ನಮ್ಮ ಬ್ಲಾಕಿನ ಅಧ್ಯಕ್ಷರಾದಂಥ ರಮೇಶ್ ಶೆಟ್ಟಿಯವರು ಮತ್ತು ಧಾರ್ಮಿಕ ಪರಿಷತ್ನ ಜಿಲ್ಲಾಧ್ಯಕ್ಷ ಸಂಸ್ಥೆ ಸುರೇಶ್ ಭಟ್ನಗರ್ ಮತ್ತು ಎಲ್ಲ ನಾಯಕರುಗಳಿದ್ದಾರೆ. ಅವರೆಲ್ಲರ ಒಮ್ಮತದೊಂದಿಗೆ ನಾವು ಇವತ್ತು ಪ್ರಾರ್ಥನೆ ಮಾಡಿದ್ದೇವೆ. ಈ ಭಗವಂತನು ಅವರಿಗೆ ದೀರ್ಘಾಯುಷ್ಯ ಕೊಟ್ಟು ಉತ್ತರೋತ್ತರ ಅಭಿವೃದ್ಧಿ ಮಾಡಲಿ ಅಂತ ದೇವರ ಹತ್ರ ಪ್ರಾರ್ಥನೆ. ಸೋಮನಾಥೇಶ್ವರ ದೇವಸ್ಥಾನ ಸೋಮೇಶ್ವರ ಇಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡು ನಮ್ಮ ಮೂಢಾಧ್ಯಕ್ಷದ ಸದಾಶಿವಲಾಲ್ರವರು, ಅದೇ ರೀತಿ ಧಾರ್ಮಿಕ ಪರಿಷತ್ತಿನ ಸದಸ್ಯರಾದ ಸುರೇಶ್ ಭಟ್ನಗರ್ ಅವರು, ಮಹಿಳಾ ಅಧ್ಯಕ್ಷರಾದಂಥ ಚಂದ್ರಿಕಾ ರೈ ಹಾಗೂ ಅಮಿತಾರವರು, ಅದೇ ರೀತಿ ಶಾಲಿನಕ್ಕನವರು, ದೀಪಕ್ ಈ ದೇವಸ್ಥಾನದ ಆಡಳಿತ ಸದಸ್ಯರಾದಂಥ ದೀಪಕ್ ಪಿಲಾರ್ರವರು, ಕಿಶೋರ್ರವರು, ಅದೇ ರೀತಿ ನಮ್ಮ ಮೊಹಮ್ಮದ್ ಮೋನೂರವರು, ನಮ್ಮ ರವಿರಾಜ್ ಶೆಟ್ಟಿಯವರು, ಅದೇ ರೀತಿ ಲತಾರವರು, ರೇವತಕ್ಕನವರು, ನೋಯ್ತಾ ರಾಮಾಚಾರ್ಯ ಅವರು, ಅದೇ ರೀತಿ ಪುರುಷೋತ್ತಮ್ ಶೆಟ್ಟಿಯವರು, ಅದೇ ರೀತಿ ಧನುರವರು, ರಿಚಾರ್ಡ್ರವರು ಎಲ್ಲರೂ ಸೇರಿಕೊಂಡು ನಾವೆಲ್ಲರೂ ಸೇರಿಕೊಂಡು ನಿನ್ನೆ ಯುಟಿ ಖಾದರ್ರವರ ಹುಟ್ಟುಹಬ್ಬ. ಅದರ ಪ್ರಯುಕ್ತ ಇವತ್ತು ನಾವು ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಮೊದಲಿಗೆ ಮಹಾಗಣಪತಿ ದೇವರಿಗೆ ಪೂಜೆ ಮಾಡಿ, ಅದರ ನಂತರ ರಾಜರಾಜೇಶ್ವರಮ್ಮನವರಿಗೂ ಕೂಡ ಪೂಜೆ ಮಾಡಿ, ನಂತರ ನಮ್ಮ ದೇವರುಗಳಾದಂಥ ಶ್ರೀ ಸೋಮನಾಥೇಶ್ವರ ದೇವರಿಗೆ ಪೂಜೆಯನ್ನು ಮಾಡಿ, ಅದೇ ರೀತಿ ಮಧ್ಯಾಹ್ನ ಸರ್ವ ಪೂಜೆಯನ್ನು ಕೂಡ ಮಾಡಿ ಅವರಿಗೆ ಒಂದು
ಆರೋಗ್ಯ, ಸುಖ, ಸಂಪತ್ತು, ಅದೇ ರೀತಿ ಒಳ್ಳೆಯ ಆಡಳಿತವನ್ನು ಮಾಡಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಳ್ಳಲು ದೇವರಲ್ಲಿ ನಾವೆಲ್ಲ ಮಾಡಿಕೊಳ್ಳಿ. ಅದೇ ರೀತಿ ಮುಂದಿನ ದಿನದಲ್ಲಿ ಕೂಡ ಅವರಿಗೆ ಉನ್ನತ ಹುದ್ದೆ ಸಿಕ್ಕಿ ಈ ಕ್ಷೇತ್ರ ಜನತೆಗೆ ಹಾಗೂ ಇಡೀ ರಾಜ್ಯಕ್ಕೆ ಒಳ್ಳೆಯದು ಮಾಡಿಕೊಳ್ಳಿ ಹೇಳಿಕೊಂಡು ಇವತ್ತು ನಮ್ಮ ಮಾಗನ ದೇವರಾದ ಸೋಮನಾಥ ದೇವಸ್ಥಾನದಲ್ಲಿ ನಾವು ಸೋಮನಾಥನ ಆಶೀರ್ವಾದ ಪಡೀಲಿಕ್ಕೆ ಬಂದಿದ್ದೇವೆ. ವಿಷಯ ಏನಂತೇಳಿದರೆ, ನಮ್ಮ ಕರ್ನಾಟಕ ಸರ್ಕಾರದ ವಿಧಾನಸಭಾ ಅಧ್ಯಕ್ಷರಾದ ಯು ಟಿ ಖಾದರ್ ಅವರ ಜನ್ಮದಿನಾಚರಣೆಯನ್ನು ನಿನ್ನೆ ಆಚರಿಸುವಾಗ ನಾವು ನಿನ್ನೆನೇ ಬಂದು ದೇವರ ಹತ್ರ ಅವರ ಕರ್ತವ್ಯಕ್ಕೆ ಮಾಡುವ ಕೆಲಸಕ್ಕೆ, ಹಾಗೆ ರಾಜಕೀಯವಾಗಿಯೂ ಧಾರ್ಮಿಕವಾಗಿಯೂ ಎಲ್ಲ ರೀತಿಯಲ್ಲಿಯೂ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದ ಯು ಟಿ ಖಾದರ್ ಅವರ ಇನ್ನು ಬರುವ ದಿನಗಳಲ್ಲಿ ಅವರ ಆರೋಗ್ಯಕ್ಕಾಗಲಿ ಅವರು ಮಾಡುವ ಕಾರ್ಯಕ್ಕಾಗಲಿ ಯಾವುದೇ ಒಂದು ತೊಂದರೆ ಬರಬಾರದು. ಅವರ ರಾಜಕೀಯ ಜೀವನವು ಹಾಗೆ ಜನರ ಮಾಡುವ ಕಾರ್ಯಕ್ಕೆ ಎಲ್ಲೂ ಅವರಿಗೆ ತೊಂದರೆ ಬರಬಾರ್ದು ಅಂತೇಳಿ ಶ್ರೀ ಸೋಮನಾಥ ದೇವರಲ್ಲಿ ನಾವು ಇವತ್ತು ಪ್ರಾರ್ಥನೆ ಮಾಡಿ ಈಗ ತಾನೇ ದೇವರ ಮೊರೆ ಹೋಗಿ ಅವರಿಗೆ ಬರುವಂಥ ಎಲ್ಲ ವಿಘ್ನಗಳು ಏನೊಂದು ತೊಂದರೆ ಇಲ್ಲದೆ ಒಳ್ಳೆಯ ರೀತಿಯಲ್ಲಿ ಅವರ ರಾಜಕೀಯ ಯಶಸ್ಸಿಗಾಗಿ ಪ್ರಾರ್ಥನೆ ಮಾಡಿದ್ದೇವೆ. ಇಲ್ಲಿ ನಾವು ಯಾರ ಹೆಸರು ಹೇಳಿಕ್ಕೆ ಹೋಗೋದಿಲ್ಲ, ಎಲ್ಲ ಸೋಮನಾಥ ದೇವರ ಭಕ್ತರು ನಾವು. ಯಾಕಂತೇಳಿದರೆ ಯು ಟಿ ಖಾದರ್ ಅವರು ಈ ನಮ್ಮ ಮಾಗನ ದೇವಸ್ಥಾನಕ್ಕೆ ಅವರ ರಾಜಕೀಯ ಜೀವನದಲ್ಲಿ ಬೇಕಾದಷ್ಟು ಸೌಕರ್ಯವನ್ನು ಒದಗಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಹಾಗೆ ನಾವು ಇವತ್ತು ಎಲ್ಲರೂ ನಾವು ಏನಾದರೂ ಒಂದು ಹುದ್ದೆಯಲ್ಲಿ ಇರಬೇಕಾದ್ರೆ ಅದಕ್ಕೆ ನಮ್ಮ ಶಾಸಕರೇ ಕಾರಣ. ಆಗಿರುವಾಗ ನಾವು ಅವರ ಶ್ರೇಯಸ್ಸಿಗೆ ಇಲ್ಲಿ ಬಂದು ಬೇಡುವಂಥದ್ದು ನಮ್ಮದು ಆದ್ಯ ಕರ್ತವ್ಯ. ಆ ಕರ್ತವ್ಯವನ್ನು ನಾವು ನಿರ್ವಹಿಸಿದ್ದೇವೆ. ಹಾಗೆ ಸೋಮನಾಥವರು ನಮ್ಮ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳಿಕೊಂಡು ನಮ್ಮ ರಾಜಕೀಯ ಜೀವನವು ಧಾರ್ಮಿಕ ಜೀವನವು ಜನರೊಂದಿಗೆ ಬೆರೆತು ಒಳ್ಳೆಯ ಕೆಲಸ ಮಾಡುವಲ್ಲಿ ಆಶೀರ್ವದಿಸಲಂತ ಬೇಡಿಕೊಂಡು ಎರಡು ಮಾತನ್ನು ಮುಗಿಸ್ತೇನೆ. ನಮ್ಮ ರಾಜ್ಯದ ಸಭಾಧ್ಯಕ್ಷರಾದ ಯು ಟಿ ಖಾದರ್ ಅವರ ಜನ್ಮ ದಿನಾಚರಣೆ ನಿನ್ನೆ 12 ತಾರೀಕಿಗೆ ಅವರು ಅಮೇರಿಕಾದಲ್ಲಿ ಮಾಡಿದ್ದಾರೆ. ಅವರ ಅಭಿಮಾನಿಗಳು, ನಮ್ಮ ಬ್ಲಾಕಿನ ಎಲ್ಲ ಪದಾಧಿಕಾರಿಗಳು ಇವತ್ತು ನಮ್ಮ ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಇವತ್ತೊಂದು ಹರಕೆಯನ್ನು ಇಟ್ಟುಕೊಂಡು ನನ್ನನ್ನು ಸಹ ಕರೆದಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸಿ, ಯು ಟಿ ಖಾದರ್ ಅವರ ಬಗ್ಗೆ ನನಗಿಂತ ಜಾಸ್ತಿ ಈ ರಾಜ್ಯದ ಈ ದೇಶದ ಜನರಿಗೆ ಗೊತ್ತಿದೆ. ನಾನು ಹೇಳುವುದಿಷ್ಟೇ, ಸೋಮನಾಥೇಶ್ವರ, ಅದೇ ರೀತಿ ಉಳ್ಳಾಲದ ಸೈಯದ್ ಮಂದಿರ್ ತಂಗಲ್, ನಮ್ಮ ಸಬಸ್ಟ್ಯಾನ್ ಚರ್ಚಿನ ಎಲ್ಲ ಧರ್ಮದ ದೇವರುಗಳ ಆಶೀರ್ವಾದ ಅವರಿಗೆ ಖಂಡಿತ ಇದೆ. ಮುಂದಕ್ಕೆ ಈ ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಒಳ್ಳೆಯ ಒಂದು ಗೌರವವಾದ ಹುದ್ದೆಯನ್ನು ಕೊಟ್ಟು ಇಲ್ಲಿಗೆ ಆಗಮಿಸಲಿಕ್ಕೆ ದೇವರು ಪ್ರಾರ್ಥನೆ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಒಡೆದ ದಿನಟು ನಮ್ಮ ನೆಚ್ಚಿನ MLA ಆನಂಚಿನ ಯು ಟಿ ಖಾದರ್ ಅವ್ರನ್ನ ಬರ್ತ್ಡೇ ಇತ್ತಿನೇಟ ಹತ್ರ ಎಂಕುಲು ಇನಿ ಮಾತಿಲ್ಲ ಸೋಮೇಶ್ವರ ದೇವಸ್ಥಾನೋಡು ಸೇರೊಂದು ಅವ್ರನ್ನ ಅಭಿವೃದ್ಧಿಗೆ, ಅವ್ರನ್ನ ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸುಖ, ಶಾಂತಿ ಪೂರ ನೆತ್ತ ಬಗ್ಗೆ ಎಂಕ್ಲು ದೇವರಡ ವಿನಂತಿ ಮಂತೊಂದು ಅರೆಗ ಅಡ್ಡ ಬೂರೊಂದು ಇನಿ ಈದ್ ಜನ ಸೇರ್ದ ಯಾನ್ ಪಂದ್ರ ಬೈಕುನೆ ಈತೆ ಆರು ಉಳ್ಳಾಲ ಕ್ಷೇತ್ರಡು ಅತ್ತಂದೆ ಇಡೀ ಇಂಡಿಯಡೆ ಏತು ಪುದರ್ ಪಡೆ ತಿರಂದು ಗೊತ್ತುಂಡು ದಾಯ ಪಂಡ ಜಾತಿ ಧರ್ಮ ಪನ್ಪಿನ ಇಜ್ಜಂದೆ ಪ್ರತಿ ಒರಿಯನ್ಲ ಒಂಜೇ ರೀತಿ ತೂಪಿನಂಚಿನ ಒಂಜಿ ಎಡ್ಡೆ MLA ಏರಿತ್ತನ್ನು ಪಂಡ ಅವು ಯು ಟಿ ಖಾದರ್ ಯಾನ್ ಈತೆ ಮನ್ಪುನು ದೇವೆರು ನನಲಾತ್ ಅರೆಗ್ ಇಂಚಿನ ಕೆಲಸ ಮಲ್ಪುನಂಚಿನ ಭಾಗ್ಯನು ಒದಗಬಡು ಸದಾ ಅರೆಗ್ ಸುಖ ಶಾಂತಿ ಕೊರಡು ಪಂಡು ಪನ್ನೊಂದು ಎನ್ನ ರಡ್ಡು ಪಾತೆರೆಗೂ ಚುಕ್ಕೆದೀಪ್. ಇವತ್ತು ಉಳ್ಳಾಲ ಬ್ಲಾಕಿನಿಂದ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಅವರು, ಹಾಗೆ ಮೂಡದ ಅಧ್ಯಕ್ಷರು, ಹಾಗೆ ಮಹಿಳಾ ಅಧ್ಯಕ್ಷರಾದ ಚಂದ್ರಿಕಾ ರೈ, ಹಾಗೆ ಎಲ್ಲರೂ ಇನ್ನಿತರರಿಗೆ ನಾವೆಲ್ಲ ಸೋಮನಾಥ ಸನ್ನಿಧಿಯಲ್ಲಿ ಸೇರಿದ್ದೇವೆ. ಯಾಕೆಂದರೆ ನಿನ್ನೆಯ ದಿನ ನಮ್ಮ ಯು ಟಿ ಖಾದರ್ ಅವರ ಹುಟ್ಟುಹಬ್ಬ. ಅವರ ನೆನಪಿಗೋಸ್ಕರ ನಾವು ಇಲ್ಲೆಲ್ಲ ಬಂದು ಅವರ ಪೂಜೆಯನ್ನು ನಾವು ಇಲ್ಲಿ ಸಲ್ಲಿಸ್ತಾ ಇದ್ದೇವೆ. ಅವರಿಗೆ ಇನ್ನಷ್ಟು ದೇವರು ಕೆಲಸ ಮಾಡಲಿ, ಶಕ್ತಿಯನ್ನು ತುಂಬಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ.
ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು, ಕರ್ನಾಟಕ ರಾಜ್ಯದ ಸಭಾಧ್ಯಕ್ಷರು ಆದಂತಹ ಗೌರವಾನ್ವಿತ UT ಖಾದರ್ ಸಾರ್ರವರ ಹುಟ್ಟುಹಬ್ಬದ ಪರವಾಗಿ ಕ್ಷೇತ್ರದ ಎಲ್ಲ ಜನರು, ಕ್ಷೇತ್ರದ ಎಲ್ಲ ಕಡೆ ಧಾರ್ಮಿಕ ಹಾಗೂ ಎಲ್ಲ ಧರ್ಮದ ಕೇಂದ್ರಗಳಿಗೆ ಹೋಗಿ ಭೇಟಿ ಕೊಟ್ಟು UT ಖಾದರ್ರವರ ಹುಟ್ಟುಹಬ್ಬವನ್ನು ಆಚರಿಸಿದ ವಿಷಯ ತಿಳಿದು ತುಂಬ ಸಂತೋಷವಾಯಿತು. UT ಖಾದರ್ ಸಾರ್ರವರು ಸನ್ಮಾನ್ಯ ಸಭಾಧ್ಯಕ್ಷರವರು ನಮ್ಮ ಉಳ್ಳಾಲ ಕ್ಷೇತ್ರವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಕರ್ನಾಟಕ ಖಂಡ 224 ಶಾಸಕರಲ್ಲಿ ಇಡೀ ಕರ್ನಾಟಕ ರಾಜ್ಯವನ್ನೇ ದೇಶ ವಿದೇಶಗಳಲ್ಲಿ ಹೆಮ್ಮೆಯ ಕ್ಷೇತ್ರವನ್ನಾಗಿ ಮಾಡಿಸಿದ UT ಖಾದರ್ ಸಾರ್ರವರು ಅವರ ಕಾಲಾವಧಿಯಲ್ಲಿ ಶಾಸಕರಾಗಿ, ಮಂತ್ರಿಗಳಾಗಿ ಹಾಗೂ ವಿಧಾನಸಭೆ ಅಧ್ಯಕ್ಷರಾಗಿ ತನ್ನ ಜವಾಬ್ದಾರಿ ಏನು ಹೇಗೆ ನಿಭಾಯಿಸಬೇಕೆಂದು ಕರ್ನಾಟಕ ರಾಜ್ಯದ ಎಲ್ಲ 6 ಕೋಟಿ ಜನರಿಗೂ ತೋರಿಸಿಕೊಟ್ಟಿದ್ದಾರೆ. ವಿಶೇಷವಾಗಿ ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ತಂಗಲ್ ದರ್ಬಾರ್ನ ನಡೆದ ಐತಿಹಾಸಿಕ ಉರೂಸಿನ ಎಲ್ಲ ರೂವಾರಿಯು ಆ ಉರೂಸಿನ ಒಂದು ರಾಜ್ಯ ಮಟ್ಟದಲ್ಲಿ ಐತಿಹಾಸಿಕವಾಗಿ ಮಾಡಲು ಕಾರಣರಂತಹ UT ಖಾದರ್ಸ್ ಅವರು ಅವರ ಪ್ರತಿಯೊಂದು ಕ್ಷಣವೂ ಈ ಉರೂಸಿಗಾಗಿ ಅದು ಸರ್ಕಾರದಿಂದ ಆಗಿರಬಹುದು ಅಥವಾ ಸಾರ್ವಜನಿಕರಾಗಿರಬಹುದು, ಎಲ್ಲ ವಿಧದಲ್ಲಿ ಕೂಡ ತುಂಬ ಸೇವೆಯನ್ನು ಮಾಡಿದ್ದಾರೆ. ಯಾವತ್ತೂ ಉಳ್ಳಾಲದ ಕ್ಷೇತ್ರದ ಜನರು ಮರಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ನಮ್ಮ ಕುತುಬುಜ್ಜಮಾನ್ ಸೈಯದ್ ಮದನಿ ದರ್ಗಾ ಮತ್ತು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸೈಯದ್ ಮದನಿ ಅರಬಿಕ್ ಎಜುಕೇಷನ್ ಟ್ರಸ್ಟ್ ಇದೆಲ್ಲದಕ್ಕೂ ಎಲ್ಲ ರೀತಿಯಲ್ಲೂ ಸರ್ಕಾರದಿಂದ ಗ್ರ್ಯಾಂಟ್ ಮತ್ತು ಹಾಗೂ ಇತರರಿಂದ ಕೂಡ ನಮಗೆ ತುಂಬ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ. ನಮ್ಮ ಈ ಅಭಿವೃದ್ಧಿಗೆ 2 ವರ್ಷದ ಈ ಸಮಿತಿಯ ಅಭಿವೃದ್ಧಿಗೆ ಎಲ್ಲದಕ್ಕೂ ಮುಖ್ಯ ಕಾರಣ ಬೆನ್ನೆಲುಬಾಗಿದ್ದಾರೆ UT ಖಾದರ್ ಸಾರ್ರವರು. ಅವರು ಈ ಕ್ಷೇತ್ರಕ್ಕೆ ಅವರ ಕೊನೆಯವರೆಗೂ ಜೀವಿತದ ಈ ಕ್ಷೇತ್ರದ ಒಬ್ಬ ಸಾಧಾರಣದಿಂದ ಸಾಧಾರಣ ಮನುಷ್ಯರಾಗಿ, ಕ್ಷೇತ್ರದ ಶಾಸಕರಾಗಿ, ಸಣ್ಣ ಮಕ್ಕಳನ್ನು ಹಿಡಿದು ಮುದಿಪ್ರಾಯದ ಮನೆಯಲ್ಲಿ ಮಲಗಿದ ಮುದಿಪ್ರಾಯದವರೆಗೂ ಎಲ್ಲರೊಂದಿಗೆ ಕೂಡ ಸಮಾನ ಬಂಧುತ್ವವನ್ನು ಬೆಳೆದಿರುವ UT ಖಾದರ್ ಅವರು ಮುಂದಕ್ಕೆ ಅವರು ಕ್ಷೇತ್ರದ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಎಂದು ಆಶಿಸುತ್ತಾ ಅವರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹಾರೈಸಿದ್ದೇನೆ. ಉಳ್ಳಾಲ ಜಮಾತಿನ ಪರವಾಗಿ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಎಲ್ಲರಿಗೂ ನಮಸ್ಕಾರ.
ಐವತ್ತಾರನ ಹುಟ್ಟುಹಬ್ಬವನ್ನು ನಮ್ಮ ನಾಯಕರಾದ ರಾಜ್ಯದ ಸ್ಪೀಕರ್ ಆದ ಯು ಟಿ ಖಾದರ್ ಅವರಿಗೆ 56ನೇ ಹುಟ್ಟುಹಬ್ಬವನ್ನು ನಾವೆಲ್ಲರೂ ಸೇರಿಕೊಂಡು ಯಾಕೆ ಮಾಡ್ತಾ ಇರೋದು ಅವರ ವ್ಯಕ್ತಿತ್ವವೇ ಮಕ್ಕಳನ್ನು ಕೊಡುವ ಮಕ್ಕಳ ಹತ್ರ ಸೇರುವಾಗ ಮಕ್ಕಳಾಗಿ ದೊಡ್ಡವರ ಹತ್ರ ದೊಡ್ಡವರಾಗಿ ಪ್ರಾಯವರ ಹತ್ರ ಎಲ್ಲರ ಹತ್ರ ಅವರವರ ಇದರಲ್ಲಿ ಜೀವಿಸುವಂಥ ನಮ್ಮ ನಾಯಕರಾದ ಯು ಟಿ ಖಾದರ್ ಅವರಿಗೆ ಅವರು 100 ವರ್ಷ ಆಯಾಗಿ ಬದುಕಲಿ, ಈ ನಾಡಿನ ಸೇವೆ ಮಾಡಲಿಕ್ಕಾಗಿ ದೇವರು ಅವರಿಗೆ ಆಯುಸ್ಸು ಆರೋಗ್ಯವನ್ನು ತುಂಬ ನೀಡಲಿ. ಹೊರ ದೇಶದಲ್ಲಿ ಇದ್ದರೂ ಉಳ್ಳಾಲದಲ್ಲಿ ಒಬ್ಬೊಬ್ಬರದು ಹೇಗಿದ್ದಾರೆ ಅಂತೇಳಿ ವಿಚಾರಿಸುವಂಥ ಮನೋಭಾವ ಇರುವಂಥ ನಾಯಕ ನಮಗಿನ್ನೂ ಏನು ಸಿಕ್ಕಲಿಕ್ಕಿಲ್ಲ. ಅದಕ್ಕಾಗಿ ಅವರನ್ನು ದೇವರು ಒಳ್ಳೆ ರೀತಿಯಲ್ಲಿ ಹೋಗಿ ಒಳ್ಳೆ ರೀತಿಯಲ್ಲಿ ಬರಲಿ, ಮುಂದಿನ ದಿನದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಎಲ್ಲ ಧರ್ಮದವರು ಸೇರಿಕೊಂಡು ಬೇಡಿಕೊಡ್ತಾ ಇದ್ದೇವೆ. ಅದಕ್ಕಾಗಿ ನೀವು ವೀಕ್ಷಕರು ನೋಡುವಂಥ ಎಲ್ಲರೂ ನಮ್ಮ ನಾಯಕರಾದ ಯು ಟಿ ಖಾದರ್ ಅವರಿಗೆ ದುವಾ ಮಾಡಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿನ್ನೆ ಕರ್ನಾಟಕ ರಾಜ್ಯ ವಿಧಾನಸಭಾಧ್ಯಕ್ಷರಾದ ಯು ಟಿ ಖಾದರ್ ಅವರ ಹುಟ್ಟಿದ ದಿನ. ಆ ಒಂದು ಹುಟ್ಟಿದ ದಿನದ ಪ್ರಯುಕ್ತವಾಗಿ ಇವತ್ತು ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಉಲ್ಲಾಲ ಸೈಯದ್ ಮದನಿ ದರ್ಗಾದ ಸನ್ನಿಧಿಯಲ್ಲಿ ಇನ್ನು ಸಬಸ್ಟಿಯನ್ ಚರ್ಚಿಯಲ್ಲಿ ಸಹ ಪ್ರಾರ್ಥನೆ ಮಾಡಲಿಕ್ಕಿದೆ. ನಮ್ಮೆಲ್ಲರ ಉದ್ದೇಶ ಇಡೀ ಕ್ಷೇತ್ರದ ರಾಜ್ಯದ ಜನರು ಅವರಿಗೆ ಆರೋಗ್ಯ ಆಯುಷನ್ನು ದೇವರು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ, ವಿಶೇಷವಾಗಿ ಉಲ್ಲಾಲ ಸೈಯದ್ ಮದನಿ ದರ್ಗಾದ ಸಮಿತಿಯ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಜಮಾತಿನವರಿಗೂ ಒಂದು ಅಭಿನಂದನೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದರೆ ನಮ್ಮ ಯು ಟಿ ಖಾದರ್ ಅವರ ತಂದೆ ಯು ಟಿ ಫರೀದ್ರವರು, ಅವರ ತಾಯಿ ನಸೀಮರವರನ್ನು ಈ ಒಂದು ಜಮಾತಿನವರು ಒಳ್ಳೆಯ ಒಂದು ಸ್ಥಳ ಕೊಟ್ಟು ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರ ದಫನ ಮಾಡಲಿಕ್ಕೆ. ಹಾಗಾಗಿ ಜಮಾತ್ ಕಮಿಟಿಯ ಎಲ್ಲ ಅಧ್ಯಕ್ಷರು ಸರ್ವ ಸದಸ್ಯರಿಗೂ ಜಮಾತ್ರವರಿಗೂ ಒಳ್ಳೆಯ ಸ್ಥಳ ಕೊಟ್ಟದಕ್ಕೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಸಮಸ್ತ ಉಳ್ಳಾಲ ಮಹಿಳಾ ಕಾಂಗ್ರೆಸ್ನ ಎಲ್ಲ ಸದಸ್ಯರಿಂದ ನಮ್ಮ ನೆಚ್ಚಿನ ಸಭಾಧ್ಯಕ್ಷ ಯು ಟಿ ಖಾದರ್ ಸರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ನೀವು ಇನ್ನೂ ಹೆಚ್ಚು ಎತ್ತರವಾಗಿ ಬೆಳೆಯಿರಿ, ನಿಮ್ಮ ಆರೋಗ್ಯ ಹಾಗೆ ನಿಮ್ಮ ಎಲ್ಲ ರಾಜಕೀಯ ಕ್ಷೇತ್ರದಲ್ಲಿ ಆದಷ್ಟು ಎತ್ತರವಾಗಿ ಬೆಳೆಯಿರಿ ಎಂದು ನಾವು ನಮ್ಮ ಮಹಿಳಾ ಕಾಂಗ್ರೆಸ್ನ ವತಿಯಿಂದ ನಿಮಗೆ ಆತ್ಮೀಯವಾಗಿ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಥ್ಯಾಂಕ್ ಯು. ಶಾಸಕರು ಹಾಗೂ ನಮ್ಮ ಸಭಾಧ್ಯಕ್ಷರು ಆದ ಮಾನ್ಯ ಶ್ರೀ ಯು ಟಿ ಖಾದರ್ ಅವರ ಜನ್ಮದಿನ ಆಚರಣೆ ಮಾಡಿದೆವು. ಈ ಪ್ರಯುಕ್ತ
ಅವರಿಗೆ ಒಳ್ಳೆಯ ಆರೋಗ್ಯ ಹಾಗೂ ಅವರು ಇನ್ನೂ ಅವರ ಯೋಜನೆ ಏನುಗಳಿವೆ ಅವೆಲ್ಲವೂ ಒಂದು ಸುಗಮ ರೀತಿಯಲ್ಲಿ ಸಾಗಲಿ. ದೇವರ ಭಕ್ತಿಯಿಂದ ಅವರು ಮಾಡುವ ಕೆಲಸವು ಸಂಪೂರ್ಣವಾಗಿ ಯಶಸ್ವಿಯಾಗಲಿ ಎಂದು ತಮ್ಮೊಡನೆ ನಾವು ವಿನಂತಿಸಿ ಮಾಡುತ್ತೇವೆ. ಈ ಪ್ರಯುಕ್ತ ನಾವು ಇಲ್ಲಿ ನೆರವೇರಿದ್ದೇವೆ. ತಮ್ಮ ಮುಂದೆ ಅವರಿಗೆ ಒಂದು ಒಳ್ಳೆಯ ಆರೋಗ್ಯ ಹಾಗೂ ಅವರ ಮನಸ್ಸಿಗೆ ಸಂತೃಪ್ತಿ ಯಾವಾಗಲೂ ಇರಲಿ ಹಾಗೂ ಅವರ ಪ್ರತಿಯೊಂದು ಜನಸಾಮಾನ್ಯರನ್ನೇ ಒಂದು ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಅವರು ಮುಂದೆ ಯಶಸ್ವಿ ಜೀವನವನ್ನು ಸಾಗಲೆಂದು ನಾವು ನಿಮ್ಮ ಮುಂದೆ ಪ್ರಾರ್ಥನೆ ಮಾಡ್ತೀವಿ. आमच्या बापा सर्गीच्या तुझे नाव पवित्र नाम तुझे राजम काय तुझी कुशी सगळं जाता तशी संसारात जा आमचो दिसपडतो ग्रास आम कांदी आणि आम्ही आमचे सगळं आमचे नाव तसे आमची पत्कां बगोस आणि आमकां ताळ्यान पडोवन दिनाका पूर्ण वेटांतले आमकां निवार नमान मरिये कुटुंब बरळे समतीची सांगता स्त्रियां भितर तूं सदैव आणि सदैव फळ तुझ्या कुशी चेंजेस भगवंती मर्यादा वाचमे आम बापयांका पेरुणती कर आता आणि आमच्या मरणाचे आमेन. नमान मरिया कुटुंब बरळे समतीची सांगता स्त्रियां भितर तूं सदैव आणि सदैव फळ तुझ्या कुशी चेंजेस भगवंती मर्यादा वाचमे आम बापयांका पेरुणती कर आता आणि आमच्या मरणाचे आमेन. नमान मरिया कुटुंब बरळे समतीची सांगता स्त्रियां भितर तूं सदैव आणि सदैव फळ तुझ्या कुशी चेंजेस भगवंती मर्यादा वाचमे आम बापयांका पेरुणती कर आता आणि आमच्या मरणाचे आमेन. महिमा बापा आणि पिता आणि पवित्र आत्म्या जसं आधी तसं आता आणि सदा सर्वदा आमेन. आता आमच्या माणस युटी कादराक तांच्या मुखल्या अवधेक आणखी तांकां बडती मेळोवन आणखी मुसल्या पावंडाक तांकां आमच्या राज्याचो अधिकारी जावन मुख्यमंत्री जावन ताका सेवा दिवचे भाग पाव जावन दी म्हणून आमी मागया. आमचे बापा सर्गीच्या तुझें नांव पवित्र नांव तुझें राज आमकां येवन तुजी कुशी सगळ्यार जाता तशी संवसारांत जावं आनी आमी आमचेर सगळ्या आमची तशें आमची बदकां गोस आनी आमकां ताळ्यान पडोवन दिनाका पळोवन वेटांतले आमकां निवार. नमान मरिया कुटुंब बरळे समतीची सांगता स्त्रियां भितर तूं सदैव आणि सदैव फळ तुझ्या कुशी चेंजेस भगवंती मर्यादा वाचमे आम बापयांका पेरुणती कर आता आणि आमच्या मरणाच्या वेळार आमेन. महिमा बापा आणि पिता आणि पवित्र आत्म्या जसो आदी तसो आता सस्त्राचो विषय तांकां येसुम्या आणि निरंतर प्रकाश संचेर पावंदी समाधानाचो विषय घेवन दी आमेन. सरळ्या बोड जातने देवाचे कपदेन समाधानांत आमेन. बापाचे पुताचे आणि पवित्र आत्म्याचे नांवे आमेन.